ಒಂಬತ್ತರ ಹರೆಯದ ಪುಟ್ಟ ಪೋರಿಯ ಪ್ರತಿಭೆಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನ ಹಿರಿಮೆಯ ಗರಿ. ಎಳೆ ವಯಸ್ಸಿನಲ್ಲಿ ಕಲಾಕ್ಷೇತ್ರದಲ್ಲಿ ಮಿಂಚಿ ಸೈ ಎನಿಸಿಕೊಂಡ ಪುಟ್ಟ ಬಾಲೆ. ಈ ಬಾಲಕಿಯ ಸಾಧನೆಗೆ ಎಲ್ಲರೂ ಶಬಾಸ್ ಅನ್ನಲೇಬೇಕು. ಹೌದು, ಒಂಬತ್ತರ ಹರೆಯದ ಪುಟ್ಟ ಬಾಲಕಿಯ ಸಾಧನೆಯ ಹೆಜ್ಜೆ. ವಿವಿಧ ಚಿತ್ರಕಲೆ, ನಟನೆ, ನಾಟ್ಯ, ಯೋಗ, ಚೆಂಡೆ, ಯಕ್ಷಗಾನ, ಪಿಲಿನಲಿಕೆ, ಫ್ಯಾಷನ್ ಶೋಗಳಲ್ಲಿ ಸೈ ಎನಿಸಿಕೊಂಡಿರುವ ಈಕೆ ಹೆಸರು ಚುಕ್ಕಿ ವಿಟ್ಲ. ಬಂಟ್ವಾಳ ತಾಲೂಕು ವಿಟ್ರ ಗ್ರಾಮದ ಶ್ರೀ ದಿವಾಕರ್ ಮತ್ತು ವಿದ್ಯಾ ದಂಪತಿಗಳ ಪ್ರೀತಿಯ ಪುತ್ರಿ. ಈ ಪುಟ್ಟ ಬಾಲಕಿಯ ಪ್ರತಿಭೆಗೆ ಒಲಿದು ಬಂದ ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿವೆ. ಬಾನಲ್ಲಿ ಮಿಂಚೋ ಚುಕ್ಕಿಯ ನಡುವಲ್ಲಿ ಮಿಂಚೋ ಧ್ರುವತಾರೆ ಈ ವಿಟ್ಲದ ಚುಕ್ಕಿ. ತನ್ನ ಅದ್ಭುತ ಪ್ರತಿಭೆಯ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ 2022ರಲ್ಲಿ ತನ್ನ ಹೆಸರನ್ನು ಅಚ್ಚುತ್ತಿರುವ ಈ ಪೋರಿಯ ಸಾಧನೆಗೆ ಇಡೀ ಕರ್ನಾಡು ಹೆಮ್ಮೆ ಪಡುತ್ತಿದೆ. ಬಾಲ್ಯದಲ್ಲೇ ತನ್ನಲ್ಲಿ ಎಲ್ಲಾ ಕಲೆಗಳನ್ನು ಕರಗತ ಮಾಡಿಕೊಂಡು ಎಲ್ಲಾ ಕ್ಷೇತ್ರದಲ್ಲಿ ಮಿಂಚುತ್ತಿದ್ದಾಳೆ. ಕಲಾಮಾತೆಯ ಪುಟ್ಟ ಆರಾಧಕಿ ಈಕೆ. ಚುಕ್ಕಿ ಎಂಬ ಹೆಸರಿನಲ್ಲಿ ಪ್ರಖ್ಯಾತಿ ಪಡೆದಿರುವ ಒಂಬತ್ತರ ಹರೆಯದ ಬಾಲಕಿ ತನ್ನ ಎಳೆ ವಯಸ್ಸಿನಲ್ಲಿ ಚಿತ್ರಕಲೆ, ನಟನೆ, ನಾಟ್ಯ, ಯೋಗ, ಚೆಂಡೆ, ಯಕ್ಷಗಾನ, ಪಿಲಿನಲಿಕೆ, ಫ್ಯಾಷನ್ ಶೋಗಳಲ್ಲಿ ಮಿಂಚಿ ಸೈ ಎನಿಸಿಕೊಂಡಿರುವ ಜೊತೆಯಲ್ಲಿ ರಾಜ್ಯ ಮಟ್ಟದ ಚೆಸ್ನಲ್ಲಿ ಭಾಗವಹಿಸಿದ ಹೆಗ್ಗಳಿಕೆ ಈಕೆಯದ್ದು. ಈಗಾಗಲೇ ಹಲವು ಚಲನಚಿತ್ರಗಳನ್ನು ನಟಿಸಿರುವ ಚುಕ್ಕಿ ಮಳೆನೀರ ಕೊಯ್ಲು ಎಂಬ ಸಾಕ್ಷ್ಯಚಿತ್ರದಲ್ಲಿ ಪ್ರಮುಖ ಪಾತ್ರಧಾರಿಯಾಗಿ ನಟಿಸಿ ತನ್ನ ಅಮೋಘವಾದ ಅಭಿನಯದಿಂದ ಎಲ್ಲರ ಗಮನ ಸೆಳೆದಿದ್ದಾಳೆ. ಅದಷ್ಟೇ ಅಲ್ಲದೆ ಹಲವಾರು ಜಾಹೀರಾತುಗಳಲ್ಲಿ ಅಭಿನಯಿಸಿರುವ ಈ ಪುಟ್ಟ ಬಾಲೆ ಹಳ್ಳಿಮನೆ ಹೊರನಾಡು ಪ್ರಾಡಕ್ಟ್ಸ್ನ ರಾಯಭಾರಿಯಾಗಿದ್ದಾಳೆ. ಪ್ರಿನ್ಸೆಸ್ ಆಫ್ ಕರ್ನಾಟಕ 2022ರ ಮಹಾರಾಣಿ ಪಟ್ಟವನ್ನು ಮುಡಿಗೇರಿಸಿಕೊಳ್ಳುವುದರ ಮೂಲಕ ಭವಿಷ್ಯದಲ್ಲಿ ವಿಶ್ವಸುಂದರಿ ಪಟ್ಟಕ್ಕೆ ಭರವಸೆಯ ಬೆಳಕು ಆಗಿದ್ದಾಳೆ. ಈಕೆ ಪ್ರಸ್ತುತ ಸೈಂಟ್ ರೀಟಾ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಳೆ. ಮುಂದಿನ ದಿನಗಳಲ್ಲಿ ತನ್ನ ಅದ್ಭುತ ಪ್ರತಿಭೆಗಳ ಮೂಲಕ ಮಿಂಚಿ ಮತ್ತಷ್ಟು ಪ್ರಶಸ್ತಿಗಳು ಮುಡಿಗೇರಲು ಅನ್ನೋದು ಎಲ್ಲರ